ಭಗವತ್ ಪ್ರೀತ್ಯಾಸ್ಪದರಾದಂತಹ ಭಾಗವತರು ಕೊಂಡಾಡುವಂತಹ ರೀತಿಯನ್ನು ಕಂಡೆಯ. ಕ್ಷೀರವಾರಿದಿಯಲ್ಲಿ ರಮಾದವ ವಾರಿದಿ ಸುತೆ ಸಹಿತ ಮೆರೆದನು. ಯಾಕೆ ಬೇಕಾಗಿ? ಮೂರು ಲೋಕದ ಸ್ಥಿತಿಗತಿಯನ್ನು ಕಾಯುವುದಕ್ಕಾಗಿ ಮೂರು ಮೂರ್ತಿಗಳಾದಂತಹ ನಾವುಗಳು ಅಹರ್ನಿಶಿ ದುಡಿಯುವವರು. ಧರೆಯ ಧರ್ಮವನ್ನು ಕಾಯುವುದಕ್ಕಾಗಿ, ಧರೆಯಲ್ಲಿ ಅಧರ್ಮವಿದ್ದಾಗ ಆ ಧರ್ಮವನ್ನು ನಾಶಪಡಿಸುವುದಕ್ಕಾಗಿ ಮತ್ತು ಹಲವು ಅವತಾರಗಳನ್ನು ಅಥವಾ ಇನ್ಯಾವುದೇ ರೂಪವನ್ನು ತಾಳಿ ಧರೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ಶ್ರಮಿಸಿದವರು ನಾವು. ಇಂದು ನಮ್ಮ ವೈಕುಂಠ ಲೋಕದಲ್ಲಿ ಸಜ್ಜನರೆಲ್ಲ ಸೇರಿದಂತಹ ಈ ಸಭೆ ದೂರದಿಂದ ದೃಶ್ಯವೊಂದನ್ನು ಕಂಡೆ. ಏನು ಸ್ವಾಮಿ? ನೋಡು, ಬರ್ತಾ ಇರೋದು ಯಾರು? ಭೃಗುಮುನಿ. ಸಂಬಂಧದಲ್ಲಿ ನಿನಗೆ ತಮ್ಮ, ನಿನ್ನಿಂದ ಮತ್ತೆ ಶರದಿಯಲ್ಲಿ ಹುಟ್ಟಿಕೊಂಡವ. ಅವ ಇಲ್ಲಿಗೆ ಬರ್ತಾ ಇದ್ದಾನೆ. ಬರುವ ಉದ್ದೇಶ ಏನು ಗೊತ್ತೋ? ಬರುವಂತಹ ತನ್ನ ನಡಿಗೆಯಲ್ಲೇ ನಮಗೆ ಅರ್ಥವಾಗ್ತದೆ ಏನು. ಅವನಿಗೊಂದು ಶಕ್ತಿ ಇದೆ, ಇಚ್ಛಾಗಮನ ಶಕ್ತಿ. ತಾನೆಲ್ಲಿಗೆ ಹೋಗಬೇಕು ಅಂತ ಯೋಚಿಸಿದ್ನೋ ತಕ್ಷಣದಲ್ಲೇ ಹೋಗಿ ತಲುಪುವಂತಹ ಶಕ್ತಿ. ಅಂತಹ ಶಕ್ತಿ ತನ್ನಲ್ಲಿದ್ದ ಕಾರಣ ತಾನೇನು ಅನ್ನುವುದೇ ಅವನಿಗೆ ಮರೆತು ಹೋಗಿದೆ. ಅದಾಗಬಾರ್ದು ಯಾರಿಗೂ, ತಾನೇನು ಅಂತ ಗೊತ್ತಿರಬೇಕು. ಹೌದು, ಆದ್ದರಿಂದಲೇ ಅವನ ಅಹಂಕಾರವನ್ನು ಮುರಿದು ಸರಿದಾರಿಗೆ ತರಬೇಕಾದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ದುಡಿಯುವಂತಹ ಋಷಿಮುನಿಗಳು ಯಾವತ್ತೂ ಗರ್ವಿತರಾಗಿರಬಾರದು. ಹಾಗಿದ್ರೆ ಏನು ಮಾಡೋಣ? ಇದಕ್ಕೊಂದು ಸರಿಯಾದ ಮದ್ದನ್ನು ಅರಿಯಬೇಕು. ಒಂದು ನಾಟಕ ಮಾಡುವನ? ನಾಟಕ? ಹೌದು, ನಾಟಕ. ನಾನೊಂದು ನಾಟಕ ಮಾಡ್ತೇನೆ. ಹೌದಾ ಸ್ವಾಮಿ? ಆ ನಾಟಕದಲ್ಲಿ ನನ್ನ ಪಾತ್ರ ಏನು? ನಿನಗೆ? ಹೌದು. ನಿನಗೆ ಪಾತ್ರ ಇಲ್ಲ. ಅಲ್ಲ, ಎಷ್ಟೊತ್ತಿಗೆ ಮುಗೀತದೆ? ಯಾವಾಗ ಬರಬೇಕು? ಏನು ಮಾಡಬೇಕು? ಏನೂ ಇಲ್ಲ. ಹೆಂಡತಿಯಾಗಿ ನಿನಗೆ ಪಾತ್ರ ಏನೂ ಇಲ್ಲ. ನಾಟಕದಲ್ಲಿ ಹೆಂಡತಿಗೆ ಪಾತ್ರ ಇಲ್ಲ? ಪಾತ್ರ ಇಲ್ಲ. ಹಾಗಿದ್ರೆ ನಾನೇನು ಮಾಡಬೇಕು? ಹಾಗಂತ ಕೆಲಸ ಇಲ್ವೋ? ಏನು ಮಾಡಬೇಕು? ಉಂಟು. ಗಂಡ ರಂಗದಲ್ಲಿ ಪಾತ್ರವನ್ನು ನಿರ್ವಹಿಸುವಾಗ ಸಭ್ಯ ಪ್ರೇಕ್ಷಕರಾಗಿ ಸಭೆಯಲ್ಲಿ ಕುಳಿತಿರಬೇಕು. ನನಗೊಂದು ಆಸೆ ಇತ್ತು, ಒಂದೇ ವೇದಿಕೆಯಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ಒಂದು ಪಾತ್ರ ಮಾಡಬೇಕು. ಬೇಡ ಬೇಡ ಬೇಡ, ನೀನು ಜೊತೆಯಲ್ಲಿದ್ರೆ ನನಗೆ ಪಾತ್ರ ನಿರ್ವಹಣೆಗೆ ಕಷ್ಟ ಆಗ್ತದೆ. ನಾನೇನು ಮಾಡ್ತೇನೆ? ನೀನೇನು ಪೂರಕವಾಗಿ ನಾನು ವ್ಯವಹರಿಸ್ತೇನೆ. ಬೇಡ, ಇದು ಏಕ ವ್ಯಕ್ತಿ. ಏಕ ವ್ಯಕ್ತಿಯಾದ ಕಾರಣ ಮತ್ತೊಬ್ಬರಿಗೆ ಅವಕಾಶ ಇಲ್ಲ. ನಾನೊಬ್ಬನಿ. ಒಳಿತು ಕೆಡುಕು ಏನು ಅನ್ನೋದನ್ನು ಮತ್ತೆ ಬಂದು ನೀನು ಹೇಳಬೇಕು. ನಾನು ಪಟ್ಟಿ ಮಾಡ್ತೇನೆ. ಏನು ಅಂತ? ಅದು ಸರಿ ಆಯ್ತಾ, ಇದು ಸರಿಯಾಗ್ಲಿಲ್ಲ ಅಂತ ಮತ್ತೆ ಬಂದು ಹೇಳ್ತೇನೆ ನಾನು. ವಿಮರ್ಶೆ ಬೇಕು. ವಿಮರ್ಶೆ ಕೆಲವೊಮ್ಮೆ ಕೆಲವರಿಗೆ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಆದ್ರೂ ವಿಮರ್ಶೆ ಅನ್ನುವುದು ಅವಶ್ಯವಾಗಿ ಬೇಕು. ಯಾಕೆ? ತನ್ನಲ್ಲಿರುವಂತಹ ಕೊಳಕನ್ನೋ ಉಳುಕನ್ನೋ ತಿದ್ದಿಕೊಳ್ಳುವುದಕ್ಕೊಂದು ಮಾಧ್ಯಮ. ನನ್ನ ಅಭಿನಯ ಎಲ್ಲ ಹೇಗಾಗ್ತದೆ ಇದನ್ನೆಲ್ಲ ಸಭೆಯಲ್ಲಿ ಕುಳಿತು ನೋಡ್ಬೇಕು. ಅಲ್ಲೇ ಕುಳಿತು ಸಭೆಯಲ್ಲಿ ಮುಂದೆ ಇರ್ತೇನೆ ನಾನು. ಮುಂದೆ ಎದೋರು ಪ್ರೇಕ್ಷಕರಾಗಿ
ವಿಮರ್ಶೆಯನ್ನು ಹೇಳಬೇಕು. ನಾನು ನನ್ನ ಪಾತ್ರ ಏನು ಗೊತ್ತಾ? ಅಲ್ಲ, ಎಲ್ಲ ಹೆಂಡತಿ ಬಯಸುವುದನ್ನೇ, ಏನು ಗಂಡನ ಪಾತ್ರವನ್ನು ಹತ್ತಿರದಿಂದ ನೋಡಬೇಕು. ಒಳ್ಳೆಯ ಮನಸ್ಸಿದ್ದ ಕಾರಣ ಹಾಗೆ. ಹಾಗಂತ ನಾನೇನು ಅಭಿನಯಿಸ್ತೇನೆ? ನಾನು ಏನು ಅಭಿನಯಿಸುವುದಕ್ಕಿಲ್ಲ. ಮತ್ತೆಂತ ನಾಟಕ ನಿಮ್ಮದು? ನನ್ನ ಪಾತ್ರ ಅಂದ್ರೆ ಬರುವುದು ಮಲಗುವುದು ಅಷ್ಟೇ. ಮಲಗುವ. ನಾನು ಯಾವಾಗಲೂ ನೋಡುವುದು. ಅಯ್ಯೋ, ಯಾವಾಗ್ಲೂ ಮಲಗಿದ ಹಾಗಲ್ಲ. ಮತ್ತೆ ಯಾವತ್ತೂ ಮಲಗಿದ ರೀತಿಯಲ್ಲಿ ಅಲ್ಲ ಅಂತ ಯಾಕೆ ಹೇಳಿದ್ದು? ಎಂದು ಮಲಗಿದ್ರಲ್ಲಿ ಏನಾದ್ರೂ ಒಂದು ಉದ್ದೇಶ, ಲಾಭ ಇದ್ದ ಕಾರಣ ಮಲಗುವುದು. ಲಾಭ ಇದ್ರೆ ಮಲಗಬಹುದು, ಧರ್ಮಕ್ಕೆ ಯಾರು ನಿದ್ದೆ ಮಾಡಬಾರದು. ಅದಕ್ಕೆ ನಿದ್ದೆ ಬಂದ ಹಾಗೆ ನಟನೆ, ನಿದ್ದೆ ಅಲ್ಲ, ನಟನೆ. ಒಳ್ಳೆ ಲಾಭ ಇದ್ರೆ ಎಷ್ಟೂ ನಿದ್ದೆಗೆಡಬಹುದು. ನಿದ್ದೆಗೆಟ್ಟು ನಮಗೆ ಲಾಭ ಆಗ್ತದೆ ಅಂತ ಆದ್ರೆ ನಿದ್ದೆಯನ್ನು ಕೆಡಬೇಕು. ಒಂದು ವೇಳೆ ಲಾಭ ಆಗ್ತದೆ ಅಂತ ಆದ್ರೆ ನಿದ್ದೆಯನ್ನು ಮಾಡಲೂ ಬೇಕು. ಅದಕ್ಕಾಗಿ ನಾನು ಪವಡಿಸುವ ದೃಶ್ಯ, ನನ್ನ ಆಮೇಲೆ ಅಭಿನಯ, ಎದ್ದ ಮೇಲೆ ಅಭಿನಯ ಉಂಟು ನಂದು. ಆದ್ರೆ ಒಂದು, ನಾನು ಮುಂದೆ ಇರುವುದಿಲ್ಲ. ನನಗೆ ನೀವು ಕೊಟ್ಟಿರುವಂತಹ ಸ್ಥಳ ಯಾವುದು ಹೇಳಿ? ಪಕ್ಷಸ್ಥಳ. ನಾನು ಅಲ್ಲೇ ಇರ್ತೇನೆ, ಅಲ್ಲೇ ಇದ್ದು ನೋಡ್ತೇನೆ. ಅಲ್ಲೇ ಇದ್ದು ನೋಡು. ಹೋ, ಈಗ ನಾಟಕ ಪ್ರಾರಂಭ. ಹೇಗೆ ನಾಟಕ? ಹೀಗೆ ನೋಡಿ ನೋಡಿ. ಕ್ಷೀರಾಣವ ಶಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ಮೀನೋಧಾರಿ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನೀರಜ ದಳ ನಯನ ಜಯ ಜಯ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥ. ವಿಷ್ಣುಂ ವಂದೇ ಸರ್ವಲೋಕೈಕನಾಥ. ವಿಷ್ಣುಂ ವಂದೇ ಗುಣ ಒಂದಾದ ಭಕ್ತ್ಯಾವಶ್ಯತಿ ದೈವತಂ ನತು ಧನೈಹಿ ನತು ಬಲೈಹಿ. ಭಕ್ತಿ ಪ್ರಿಯ ಕೇಶವ, ಇವನ ಬಗ್ಗೆ ಅಲ್ವ ಹೇಳಿದ್ದು ತಿಳಿದವರು? ಭಕ್ತಿಗೆ ಅವಶ್ಯನಾಗುತ್ತಾನೆ, ಬಲಕ್ಕೋ ಧನಕ್ಕೋ ಅಲ್ಲ. ಶ್ರೀಪತಿಯಾಗಿ ಮಹಾಬಲಿಷ್ಠನಾಗಿ ಸರ್ವವ್ಯಾಪಕನಾದಂತಹ ವಿಷ್ಣುವೆನಿಸಿದ ಇವನು ಭಕ್ತಿವಶ್ಯನಾಗಿ ಯೋಗನಿದ್ರೆಯಿಂದಲಾದರೂ ಎಚ್ಚೆತ್ತು ಬಂದವನಾರು ಅಂತ ಕಾಣಬೇಕಾದವನು ಇವನು ಜಗನ್ನಾಟಕ ಸೂತ್ರಧಾರಿ ಅಲ್ವಾ? ಎಲ್ಲ ನಾಟಕ ಇವನದ್ದೇ. ಲೋಕದಲ್ಲಿದ್ದ ನಾಟಕ ಹೇಗಿರಬೇಕು, ಯಾರೇನು ಮಾಡಬೇಕು. ಪಕ್ಷಸ್ಥಳ ನಿವಾಸಿನಿಯಾಗಿ ಅವನು ಇವ ನಾಟಕವನ್ನೆಲ್ಲ ನಿಯಂತ್ರಣ ಮಾಡುವ ಸರ್ವ ನಿರ್ದೇಶಕನಾಗಿ ಬೇಕಾದಾಗ ನಟನೆಯೂ ಮಾಡ್ತಾ ಇವರದ್ದೇ ಆಯ್ತಲ್ಲ, ಉಳಿದವರದಂತದಿಲ್ಲ. ಮನೆಯವರೇ ಹೇಗಿರ್ತಾರೋ ಇವನ ಜೊತೆಯಲ್ಲಿ ನನಗೆ ಅರ್ಥ ಆಗುವುದಿಲ್ಲ. ಹೌದಪ್ಪ, ಸದಾ ಸರ್ವದಾ ಜಾಡ್ಯದಿಂದ ಮಲಗಿಯೇ ಇರುವುದಾದ್ರೆ ಈಗ ಮನೆಯವರು ಪರಿವಾರದವರು ಹೇಗಾದ್ರೂ ಇರಬೇಕಲ್ಲ. ಮನೆಯವರಿಗೆ ನೋಡುವುದಕ್ಕಾಗದ ನಾಟಕ ಇವನದ್ದು. ಇವೊಂದು ಊರಿನವರು ಹೇಗೆ ನೋಡುವುದು ಅಂತ. ಅದೇ ಹೌದು ಅಂತ ಅಲ್ಲ, ಮನೆಯವರು ಏನು ಬೇಕಾದ್ರೂ ಮಾಡ್ಲಿ, ಕಟ್ಟಿಕೊಂಡದ್ದಕ್ಕಾಗಿ ಇವನ ಜೊತೆಯಲ್ಲಿ ಇದ್ದ ಅನುಭವಿಸಬೇಕಾದ ಬದ್ಧತೆ ಉಂಟು. ಆದರೆ ಮುನಿಗಣದ ಪ್ರಾತಿನಿಧ್ಯವನ್ನು ಹೊಂದಿ ಬಂದು ನಿಂತವನು ಭೃಗುವೆಂಬ ಎಚ್ಚರವಾದ್ರೆ ಇವನಿಗೆ ಬೇಕಾ ಬೇಡುವ? ಇಲ್ಲ, ನನಗೆ ಸಹಿಸುವುದಕ್ಕಾಗದು. ಉಳಿದವರಿಗಾದ್ರೂ ಶಾಪ ಕೊಟ್ಟು ಮುಗಿಸ್ತಿದ್ದೆ.
ಇವನನ್ನು ಸಹಿಸುವುದಕ್ಕಾಗದ್ದು ಯಾಕೆ ಗೊತ್ತುಂಟು? ಮಲಗಿ ನಿದ್ರಿಸುವಾಗಲೂ ಸ್ಮೇರಮುಖಿಯಾಗಿರುವ ಇವನ ಚಾತುರ್ಯ, ಅವನ ಮುಖದ ನಸುನಗು ನೋಡಿ ಮಲಗಿ ನಿದ್ರೆ ಮಾಡುವಾಗಲೂ ನಗು ಮಾಡಿಸುವುದಿಲ್ಲ. ನಗು ಆದ್ರೂ ಹೋಗಬೇಕಿತ್ತು. ಬಂದವರನ್ನು ಹೀಗೆ ಅಲಕ್ಷಿಸಿ ಮನೆಯೊಡೆಯನಿಗೆ ನಗು ಬರುವಂತ ನಿದ್ದೆ ಬರುವುದಕ್ಕೆ ಇಲ್ಲ ಇಲ್ಲ, ಇವನ ಎದೆಗೆ ಎದ್ದು ವನಜಾಂಬಕ ತಳಿದು ತನ್ನ ವಚ್ಚ ತಳೆದು ಘನ ನಿದ್ರೆಯುಡಿ ಬಂದದುಳೆ ಇನಿತೆ ಮುನಿಯ ಚರಣಮಂ ಪಿಡಿದ ಮನ್ನಿಸೆನ್ನಪರಾಧವ ಮನ್ನಿಸೆನ್ನಪರಾಧವ ತೋರುತ ಕೃಪೆಯೋಗಿ ಕರುಣಾಳವ ತೋರುತ ಕೃಪೆಯೋಗಿ ಕರುಣಾಳವ ಮೌನ ತಿಳಿಯದೆ ಪೋನೆ ಮೌನಿವರೇಯನಿ ಐದು ಮಂಗುತ ಪದವನ್ನು ಪೂಜಿಸಿ ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೆನು ಮನ್ನಿಸೆನ್ನಪರಾಧವ ತೋರುತ ಕೃಪೆಯೋಗಿ ಕರುಣಾಳವ ಮನ್ನಿಸೋ ಮಹರ್ಷಿ, ಸಿಟ್ಟು ಮಾಡಬಾರದು ಸ್ವಾಮಿ. ಕರುಣೆಯ ಕಡಲನ್ನೇ ಒಡಲಾಳದಲ್ಲಿ ತುಂಬಿಕೊಂಡಂತಹ ನೀವು ಉಗ್ರ ರೂಪವನ್ನು ತಾಳಿದರೆ ಪ್ರಪಂಚ ನಿಮ್ಮನ್ನು ನಿಗ್ರಹಿಸುವುದಕ್ಕೋ ತಡೆ ಹಿಡಿಯುವುದಕ್ಕೋ ಸಾಧ್ಯವೋ ಹೇಳಿ? ನನ್ನ ತಪ್ಪಿನ ಅರಿವು ನನಗೀಗ ಆಗಿದೆ ಸ್ವಾಮಿ. ಲೋಕವನ್ನೇ ಪಾಲಿಸಬೇಕಾದಂತಹ ಶ್ರೀಹರಿ ಶೇಷದಲ್ಪದಲ್ಲಿ ಹಾಯಾಗಿ ಪವಡಿಸಿದ್ರೆ, ಕರ್ತವ್ಯ ಲೋಪ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನು ತೋರಿಸುವುದಕ್ಕಾಗಿ ನನ್ನನ್ನು ನೀವು ಒದ್ದದ್ದು ಹೌದು ಸ್ವಾಮಿ. ಪ್ರಭು, ನಾನು ಮಾಡಿದ್ದು ತಪ್ಪು. ಲೋಕಪಾಲನೆಯನ್ನು ಮಾಡಬೇಕಾದವ ನಾನು ಪವಡಿಸಿದ್ದು ತಪ್ಪಲ್ವೇ? ಆದರೆ ಎಚ್ಚೆತ್ತ ಮೇಲೆ ನಿಮ್ಮನ್ನು ಪರಿಪರಿಯಾಗಿ ಪೂಜಿಸಿದ್ದೇನೆ. ಪ್ರಭು, ನಿಮ್ಮಲ್ಲೊಂದು ಮಾತು ಕೇಳ್ತಾ ಇದ್ದೇನೆ. ಈ ಪಾದ ಹೇಗಿದ್ದ ಪಾದ? ಪಾಷಾಣ ಧೂತಿರುವೆಲ್ಲ ವಕ್ಷಸ್ಥಳ ಪಾಷಾಣದ ತಿರುವೆಲ್ಲ ವಕ್ಷಸ್ಥಳ ಮುದುದು ಚರಣ ಪಂಕಜವೆಂದು ಲಕ್ಷ್ಮೀ ವರನು ಪಾದವ ಕೊಳೆದು ಜಲವನು ಹರುಷದಲ್ಲಿ ನಿಜ ಶಿರದಿ ಧರಿಸಿದ ಮಲ್ಲಿಸಲ್ಲ ಪರಾಧವ ತೋರುಗಿ ಕರುಣಾನವ ಮಲ್ಲಿಸು ಮೌನಿವರೇಣ್ಯ, ನಾನು ಪವಡಿಸಿದಂತಹ ದೃಶ್ಯವನ್ನು ಕಂಡು ಕೋಪೋದ್ರಿಕ್ತರಾದಂತಹ ತಾವು ನನ್ನ ಎದೆಗೆ ಒದ್ದಿರಿ ಸ್ವಾಮಿ. ಒದ್ದದ್ದರಿಂದ ನಾನು ನೋವನ್ನು ಅನುಭವಿಸುತ್ತೇನೆ ಅಂತ ಹೇಳಿದ್ದಲ್ಲ. ನಿಮ್ಮ ಪಾದದ ಬಗ್ಗೆ ನಾನು ಯೋಚಿಸುವುದು ಸ್ವಾಮಿ. ಪರಮ ಕೋಮಲವಾದ ಮೃದುವಾದ ನಿಮ್ಮ ಪಾದ, ಆ ಪಾದ ನನ್ನ ಎದೆಯನ್ನು ಸೋಕಿತು. ಇದು ನನ್ನ ಎದೆಯ ಸ್ವಾಮಿ. ದಾನವರೊಂದಿಗೆ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡುವಾಗ ಕೈಗೆ ಕೈ ಎದೆಗೆ ಎದೆ ಕೊಟ್ಟು ಹೋರಾಡಿ
ನನ್ನ ಎದೆ ಅನ್ನೋದು ಪಾಷಾಣವಾಗಿ ಹೋಗಿದೆ, ಕಲ್ಲಿಗಿಂತ ಕಠಿಣವಾಗಿದೆ. ಕಲ್ಲಿಗಿಂತ ಕಠಿಣವಾದಂತಹ ಈ ಎದೆಗೆ ನಿಮ್ಮ ಮೃದುವಾದ ಪಾದ ಸೋಕಿದಾಗ ನಿಮಗದೆಷ್ಟು ನೋವಾಯಿತೋ ಏನೋ ಪ್ರಭು. ನನ್ನಿಂದಾಗಿ ನೋವನ್ನು ಅನುಭವಿಸುವ ಸ್ಥಿತಿ ನಿಮಗಾಗಿ ಹೋಯಿತು. ನನ್ನ ಅಪರಾಧವನ್ನು ಮನ್ನಿಸಬೇಕು. ಪಾದ ಪೂಜೆಯನ್ನು ಮಾಡಿದ್ದೇನೆ, ಆ ತೀರ್ಥವನ್ನು ಶಿರದ ಮೇಲೆ ಧರಿಸಿಕೊಂಡಿದ್ದೇನೆ. ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು, ಮನ್ನಿಸಬೇಕು. ದೇವರೇ, ನಿನ್ನದು ಮುಗೀತು ಅಂತ ಆದರೆ ನನ್ನ ಒಂದು ಪ್ರಾರ್ಥನೆ ಉಂಟು. ಒಮ್ಮೆಯಲ್ಲಿ ಕುಳಿತುಕೊಳ್ತೀಯ? ಸತ್ವಗುಣ ಶ್ರೀ ಹರಿಗೆ ಇಲ್ಲ ಸ್ವಾಮಿ, ಸರ್ವೋತ್ತಮ ಮಧುಸೂದನಾಗ ಪ್ರೀತನಾಗ ಭಕ್ತವತ್ಸಲ ನಿನ್ನ ನೆಲೆಯನ್ನು ಭಕ್ತಿ ಮೂರರು ಯಾರರಿವರು ಸಮಸ್ತ ಲೋಕಾಧೀಶ ರಕ್ಷಿಸುವ ಸತ್ವಗುಣೋ ಪೇತನ ಜಯ 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 ಪ್ರಭು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ನನ್ನನ್ನು ಯಾಕೆ ಹೊಗಳ್ತೀರಿ ಸ್ವಾಮಿ? ದೇವರೇ, ಓ, ಎಷ್ಟು ಸೊಗಸಾಗಿ ಸ್ವಕೃತ್ಯದಿಂದ ಲೋಕಕ್ಕೆ ಪಾಠ ಮಾಡ್ತೀನಿ ನೀನು. ಏನು ಪ್ರಭು? ಬೆರಗು ಒಡೆದೇನು? ಎತ್ತಿ ಎದೆಗೆ ಒದೆಯುವುದಕ್ಕಾಗಿ ಪಾದವನ್ನು ನಿನ್ನ ವಕ್ಷಸ್ಥಳಕ್ಕೆ ತಾಗಿಸಿದ್ದೇ ತಡ. ಅದನ್ನೇ ಉಭಯ ಕರಾಗ್ರಗಳಲ್ಲಿ ಹಿಡಿದುಕೊಂಡು ಪಾದವನ್ನು ಮಿದುವಾಗಿ ನೇವರಿಸ್ತಾ ಪಾದ ಪೂಜೆ ಮಾಡಿ ತೀರ್ಥವನ್ನು ಕುಡಿದು ಪ್ರೋಕ್ಷಣೆ ಮಾಡಿಕೊಂಡು ನಿನ್ನದ್ದಾದ ಯೋಗ್ಯತೆಯ ಕುರಿತಾಗಿ ಮದವೂ ಇಲ್ಲದೆ ಗರ್ವವೂ ಇಲ್ಲದೆ ದಾನವಾಂತಕನಾದದ್ದರಿಂದ ಎದೆ ಕಠಿಣ. ದೇವರೇ, ದಾನವಾಂತಕನೆಂಬುದು ಲೋಕದಲ್ಲಿ ಅಗ್ಗಳಿಕೆ, ಶ್ರೇಷ್ಠತೆಗೆ ನಿದರ್ಶನ. ಒಂದಿನಿತು ಅಹಂಕಾರ, ಅದರ ಕುರಿತಾಗಿ ಒಂದಿನಿತು ಹೆಮ್ಮೆ, ಅದರಿಂದಾಗಿ ತನಗೆ ದೋಷವೇ ಬಂದಿರಬಹುದು ಎಂಬಂತಹ ಔಚಿತ್ಯ ಪ್ರಜ್ಞೆ. ಸಾಧುಗಳಾದಂತಹ ಮೃದುಪಾದ ಯುಗ್ಮಗಳನ್ನು ಹೊಂದಿದ ನಿಮಗೆ ನೋವಾದೀತೋ ಎಂಬ ಕಾಳಜಿ. ಇಲ್ಲ ಇಲ್ಲ, ಇಂತಹ ನಿದ್ರೆಯಾದ್ರ ಆ ನಿದ್ರೆಯು ಯೋಗವೇ ಪ್ರಭು. ನಮ್ಮಂತವರಿಗೆ ಅದು ಸಿದ್ಧಿಸುವುದಕ್ಕಿಲ್ಲ. ಯಾಕೆ ಅಂದ್ರೆ ನಿದ್ದೆ ತಿಳಿದೆದ್ದ ಕಾಲದಲ್ಲಿ ಜಾಗೃತವಾಗುವ ವಿವೇಕ ಯಾರಿಗೆ ಎಷ್ಟು ಮೌಲ್ಯವನ್ನು ಕಲ್ಪಿಸಬಹುದು ಅಂತ ನಿನ್ನಲ್ಲಿ ನಿರ್ಣಯವನ್ನು ಜಾಗೃತವಾಗಿಸ್ತದೆ ಪ್ರಭು. ನಾ ಬಂದದ್ದು ಭೂತಳದಿಂದ. ಹೌದು. ಆ ಭೂತಳದಲ್ಲಿ ಒಂದು ಪ್ರಶ್ನೆ ಇದ್ದಿತ್ತು ಗಂಗಾ ತಟದಲ್ಲಿ. ಏನು ಅಂತ? ಯಾಗನಿರತರಾದ ಸಪ್ತರ್ಷಿಗಳಿಗೆ ಯಾಗ ಫಲವನ್ನು ಯಾರಿಗೆ ಅರ್ಪಿಸುವುದು ಎಂಬ ಪ್ರಶ್ನೆ. ತ್ರಿಮೂರ್ತಿಗಳನ್ನು ಅನ್ವೇಷಿಸಿ ಉತ್ತರವನ್ನು ಕಾಣುವುದಕ್ಕಾಗಿ ಸಪ್ತರ್ಷಿಗಳು ನಾರದ ಪ್ರಚೋದನೆಯನ್ನು ಒಳಗೊಂಡು ನನಗೆ ನಿರ್ದೇಶನ ಕೊಟ್ಟು ಕಮಲಭವನೆನಿಸಿದಂತಹ ಸತ್ಯಲೋಕವಾಸಿಯಾದ ಚತುರ್ಮುಖನ ಬಳಿಗೆ ಸಾರಿ ಅವನಲ್ಲ ಅಂತ ನಿರ್ಣಯವನ್ನು ಲೋಕಕ್ಕೆ ತಿಳುಹಿ ಕೈಲಾಸವಾಸಿಯಾದ ಪರಶಿವನ ಪದತಲದ ತನಕವೂ ಸಾಗಿ ನಿಂತು ಹೌದೇ ಅವನೂ ಅಲ್ಲ ಅಂತ ಬೋಧಿಸಿ ಅಕುಂಠಿತವಾದ ವೈಕುಂಠಕ್ಕೆ ಬಂದಾಗ ಯೋಗ ನಿದ್ರಾಸಕ್ತನಾದೇನೆ. ಒಂದು ಹಾಳು ನಿದ್ದೆ ನನಗೆ.
ಲೋಕ ಎಲ್ಲ ಕಾಯ್ತಾ ಉಂಟು ಉತ್ತರಕ್ಕೆ. ಲೋಕ ಉತ್ತರ ಸಿಕ್ಕದೆ ಕಂಗೆಟ್ಟಿರುವಾಗ ಲೋಕಪಾಲಕ ಮಲಗುವುದೆಂತು ಅಂತ ನಾನು ಕೆರಳಿ ಬಿಟ್ಟೆ. ಆದರೆ ಪರಗುಣ ಪರಮಾಣುವನ್ನಾದರೂ ಪರ್ವತೀಕರಿಸುವ ನೀನು ಇಷ್ಟಿದ್ರೆ ಸಾಕು. ಅದನ್ನೇ ಅಷ್ಟು ದೊಡ್ಡದು ಅಂತ ನನ್ನನ್ನು ನೀನೀಗ ಹೊಗಳಿದ್ದು ನೋಡ್ಲಿಲ್ವ? ಪರದೋಷ ಪರ್ವತವನ್ನಾದರೂ ಪರಮಾಣುವಿನಂತೆ ತುಚ್ಛೀಕರಿಸಿ ಅವ ಎದೆಗೆ ಒದ್ದರೂ ಕೂಡ ದೊಡ್ಡದಲ್ಲ. ಇವ ಮಾಡಿದ ತಪಸ್ಸು ದೊಡ್ಡದು, ಇವನ ಸಾಧನೆ ದೊಡ್ಡದು, ಋಷಿಯಾಗಿ ಇವನ ಯೋಗ್ಯತೆ ದೊಡ್ಡದು ಅಂತ ನನ್ನನ್ನು ಮಾನಿಸುವ ನಿನ್ನ ಔದಾರ್ಯ ಉಂಟಲ್ಲ. ದಾನವಾಂತಕನಾಗಿ ಲೋಕಕ್ಕೆ ಬರಬಹುದಾದಂತಹ ಸರ್ವ ವಿಘ್ನಗಳನ್ನು ನಿವಾರಿಸಿ ಲೋಕಹಿತವನ್ನು ಕಾಯುವ ತಾನೇ ಯಜ್ಞ ಫಲವನ್ನು ಅರ್ಪಿಸುವುದಕ್ಕೆ ಯೋಗ್ಯನಾದಂತಹ ಯಜಮಾನ ಸ್ವರೂಪ, ಯಜ್ಞ ಸ್ವರೂಪ. ಯಜ್ಞ ಕರ್ತಾರನೂ ನಾನೇ, ಯಜ್ಞ ಭೋಕ್ತಾರನೂ ನಾನೇ. ಮಲಗಿದಂತೆ ಕಂಡರು ಇದ್ದಲ್ಲಿಂದಲೇ ತನ್ನ ಕಣ್ಣ ಮೊನೆಯ ಕೊನೆಯ ಸನ್ನೆಯಿಂದ ಪ್ರಪಂಚ ವ್ಯಾಪಾರವೆಲ್ಲವನ್ನು ನಿಯಂತ್ರಿಸುವವನು ತಾನೇ ಅಂತ ಮಲಗಿಯೂ ಎಚ್ಚರದಲ್ಲಿರುವ ನೀನು, ಎಚ್ಚರ ಇರುವಾಗಲೂ ಮಲಗಿದಂತಿರುವ ನೀನು ನಿರೂಪಿಸಿದ ಈ ಕಾಲದಲ್ಲಿ ಇದನ್ನು ಕಂಡರಸಿದ ಮೇಲೆ ಮತ್ತೆ ನಾನು ಪ್ರಮತ್ತನಾಗುವುದಕ್ಕಿಲ್ಲ. ಆದ್ದರಿಂದಲೇ ಇದೋ ಲೋಕದಲ್ಲಿ ಅತ್ಯಂತ ದೊಡ್ಡದಾದದ್ದನ್ನು ತನ್ನ ವಶದಲ್ಲಿರಿಸಿಕೊಂಡವನೆಂಬ ಭಾವದಿಂದ ಈ ಬ್ರಹ್ಮದಂಡವನ್ನು ಜ್ಞಾನಿಯಾದವನು ಹಿಡಿಯುತ್ತಾನೆ. ಹೌದು, ಇದರೊಳಗೆ ಸನ್ನಿಹಿತನಾಗಿದ್ದುಕೊಂಡು ನನ್ನಿಂದ ಆಗಬೇಕಾದದನ್ನು ಮಾಡಗೊಡುವವರು ನೀನು ಅಂತ ಅರಿತ ಕಾಲದಲ್ಲಿ ಇನ್ನು ಮುಂದೆ ಯಜ್ಞದ ಫಲಗಳು, ತಪಸ್ಸಿನ ಫಲಗಳು ಪ್ರಭು ಮಹಾವಿಷ್ಣುವಿಗೆ ನಾರಾಯಣನ ಸನ್ನಿಧಿಗೆ ಅರ್ಪಿತವಾಗಬೇಕೆಂಬ ಭಾವದಿಂದ ಮುಂದಾಗಿರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಲೋಕೋತ್ತರವಾದಂತಹ ಉತ್ತರವೊಂದನ್ನು ಕೊಟ್ಟಲ್ಲಿಗೆ ಇದನ್ನು ಹೋಗಿ ಸಪ್ತರ್ಷಿಗಳಿಗೆ ಅರುಹುವ ಕಾತರತೆ ಉಂಟು. ಆದ್ದರಿಂದ ಹೊರಡುವುದಕ್ಕೊಂದು ಅನುಮತಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ನಿನ್ನಯ ಮಗಿಮೆಗಳೇ ನೆನಲಿ ಮುರಮರ್ದನ, ನಿನ್ನಯ ಮಗಿಮೆಗಳೇ ನೆನಲಿ ಕಪಟಗಳೆಲ್ಲ ಲಾಂಛನವನ್ನು ನೀ ಸೆಳೆದೆ. ಪಣಿಜಯನ ವನಜನ ಭಗ ಮುಕುಂದ ಹರಿ ಭೈರವ ಭಾವವನ್ನು ಕೋಮಲವಾಗಿ ಕಾಣಿಸಿಕೊಡುವ ವನಜನಾಭನಾದ ಮುಕುಂದನ ಪಾದಕಮಲ ಯುಗ್ಮಗಳಿಗೆ ಮತ್ತೆ ಪಡಮಟ್ಟೆ ಪ್ರಭು. ಯಾಕೆ ಸ್ವಾಮಿ ನೀವು ಹೋಗ್ಲಿಲ್ವೇ? ಹೊರಡ್ತೇನೆ ಹೇಳಿದ್ರಿ. ಇಲ್ಲ, ನಾನು ಹೋಗಿ ಮುಟ್ಟಿಯಾಯ್ತು ಅಂತ ಭಾವಿಸಿದೆ. ಸಣ್ಣ ಹೊರೆ ಹೊತ್ತು ಪ್ರಪಂಚವನ್ನೇ ಹೊತ್ತಂತೆ ವರ್ತಿಸುವವರು ನಾವು. ತಲೆಗೆ ಶಿಕ್ಷೆ ಬಂತೋ ಇಲ್ಲೋ? ಪಾದದಲ್ಲಿ ಲಾಂಛನ ಇದ್ದು ಇಚ್ಛಾಗಮನ ಮಾತ್ರದ ಸಾಮರ್ಥ್ಯ ಸಿದ್ಧಿಸಿತೋ ಇಲ್ವೋ? ಪ್ರಪಂಚವೇ ನನಗಧೀನ ಅಂತ ನೀನು ಆಗಲ್ಲ. ವನಜನಾಭನ ನಿನಗೆ ಹೊಕ್ಕಳುಂಟ ಸ್ವಾಮಿ? ಹೊಕ್ಕಳಿಲ್ಲ ಅಂತ ತೋರಿಸುವುದಕ್ಕಿಲ್ಲ. ಯಾಕೆ? ನೀ ಇನ್ನೊಂದು ತಾಯಿಯ ಉದರವನ್ನು ಹೊಕ್ಕು ಬಂದರಲ್ವೋ ಆ ಹೊಕ್ಕದ್ದರ ಉಳು ಹಾಗೆ ಹೊಕ್ಕುಳಿರುವುದು. ಹೌದು, ಯಾವ ತಾಯಿಯ ಗರ್ಭವನ್ನು ಹೊಗದವನಿಗೆ ಹೊಕ್ಕುಳೆಲ್ಲಿಂದ ಬರಬೇಕು ಅಲ್ವಾ? ಮತ್ತೆ ಆದ್ದರಿಂದಲೇ ಅಲ್ಲಿಂದ ಒಂದು ಕಮಲನಾಳವನ್ನು ಹೊರಸೂಸಿದೆ. ಅಲ್ಲೇ ಲೋಕ ಸೃಷ್ಟಿಗೆ ಬೇಕಾದಂತಹ ಚತುರ್ಮುಖನ ಪೀಠವನ್ನು ನಿರ್ಮಿಸಿದೆ. ಚತುರ್ಮುಖನನ್ನು ಅಲ್ಲಿ ನೆಲೆಗೊಳಿಸಿದೆ. ಪ್ರಪಂಚ ವ್ಯಾಪಾರ ನಿನ್ನಿಂದ ಆಗಲಿ, ನಾ ಮಲಗಿ ನೋಡ್ತಾ ಇರ್ತೇನೆ ಅಂತ ಸಾಕ್ಷಿ ಭಾವದಿಂದ ಪವಡಿಸಿದೆ. ಬ್ರಹ್ಮಾಂಡವೇ ನಿನ್ನ ಹೊಕ್ಕುಳಲ್ಲಿ ಉಂಟು. ಆದ್ರೆ ಏನಿಲ್ಲದವನಾಗಿ ಇದ್ದಿ. ನಾವೊಂದು ಶಿಕ್ಕೆ ಇಟ್ಟುಕೊಂಡವರು ಎಷ್ಟೆಲ್ಲ ಮೆರೆದಾಡ್ತೇವೆ. ಬ್ರಹ್ಮಾಂಡವನ್ನು ಹಗುರವಾಗಿ ಹತ್ತಿಗಿಂತ
ಹಗುರವಾಗಿ ತೇಲಿಸುವಂತಹ ನೀನು ಏನು ಗೊತ್ತಿಲ್ಲದ ಹಾಗೆ ಮಲಗಿದಲ್ಲಿ ಏನೇನು ಮಾಡ್ತೀ ಪ್ರಭು. ಬಂದು ಎದೆಗೆ ಒದ್ದೆ. ಈಗ ಕಂಡರ ಸಿದ್ಧನು ಲೋಕಕ್ಕೆ ಹೇಳಬೇಕು. ಇಚ್ಛಾ ಮಾತ್ರ ಗಮನ ಸಾಮರ್ಥ್ಯ ಉಂಟು, ಪಾದದಲ್ಲಿ ಲಾಂಛನ ಉಂಟು, ಹೋಗ್ತೇನೆ ಅಂತ ಸಂಕಲ್ಪ. ಎಲ್ಲಿಗೆ ಹೋಗುವುದು? ನನ್ನ ಪಾದ ಲಾಂಛನ ಎದೆಯಲ್ಲಿ ಅಚ್ಚೊತ್ತಿದ ಬಗೆಯನ್ನು ನೋಡಿ ದೇವರೇ 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 ಮತ್ತೆ ಮತ್ತೆ ಶರಣು ಬರ್ತೇನೆ. ಏನು ಪ್ರಭು ಇದು? ಅಹಂಕಾರದಿಂದ ಪ್ರಮತ್ತನಾಗಿ ನಾನು ಎದ್ದು ಎದೆಗೆ ಒದ್ದರೂ ಕೂಡ ನನ್ನ ಪಾದದ ಅಡಿಯಲ್ಲಿದ್ದದನ್ನು ನೀನು ವಕ್ಷಸ್ಥಳದಲ್ಲಿ ಹೊತ್ತು ಬಿತ್ತಿಯಲ್ಲ ದೇವರೇ. ನನ್ನ ನಡೆ ಹೇಗಿರಬೇಕು, ನುಡಿ ಹೇಗಿರಬೇಕು ಅಂದ್ರೆ ದೇವರು ಮನಸ್ಸಲ್ಲಿಟ್ಟುಕೊಳ್ಳುವ ಹಾಗೆ, ದೇವರನ್ನೇ ತಿರಸ್ಕರಿಸುವ ಹಾಗೆ ಅಲ್ಲ ಅಂತ ತೋರಿಸಿಕೊಟ್ಟ ಬಗೆ. ಋಷಿಮುನಿಗಳು ನೀವು ಲೋಕ ಕಲ್ಯಾಣಕ್ಕಾಗಿ ಸದಾ ನಿರತರಾಗಿರುವವರು. ನಿಮಗೆ ಕೋಪ ಬಂತು ಅಂತಾದ್ರೆ ಪ್ರಪಂಚದಲ್ಲಿ ಅದನ್ನು ಯಾರಾದರೂ ತಡೆ ಹಿಡಿಯುವುದಕ್ಕೆ ಸಾಧ್ಯವೋ ಸ್ವಾಮಿ? ತಡೆ ಹಿಡಿಯಬಲ್ಲ ನೀನು ನಸುನಗುವಿನಿಂದಲೇ ಎಲ್ಲವನ್ನು ಸಾಧಿಸಿಕೊಳ್ತೀನಿ. ಹಾಗಿದ್ರೆ ನಿಮ್ಮ ಕೋಪಕ್ಕೆ ಮೂಲ ಕಾರಣ ಏನು? ಏನು? ವಿಶೇಷವಾದಂತಹ ಶಕ್ತಿ ನಿಮ್ಮನ್ನು ಹೊಂದಿದ ಕಾರಣ ಅದು ಅಹಂಕಾರದ ಉಪಾದಿಯಲ್ಲಿ ನಿಮ್ಮ ತಲೆಯನ್ನು ಏರಿಕೊಂಡಿತ್ತು. ಆದ್ದರಿಂದಲೇ ಹೋದಲ್ಲಿ ಶಾಪವನ್ನು ಕೊಡುತ್ತಾ ಬಂದ ನನ್ನ ಎದೆಗೆ ಒದ್ದದ್ದು. ಕೋಪಕ್ಕೆ ಮೂಲ ಕಾರಣವಾದಂತಹ ಯಾವ ಮಚ್ಚೆ ಇದೆಯೋ, ಯಾವ ಲಾಂಛನ ಇದೆಯೋ, ಅದನ್ನೇ ನಿಮ್ಮಲ್ಲಿ ಇಲ್ಲ ಅಂತ ಮಾಡಿದ್ರೆ ಮತ್ತೆ ನಿಮಗೆ ಅಹಂಕಾರ ಬರುವುದಕ್ಕೆ ಸಾಧ್ಯವಿಲ್ಲಲ್ಲ. ಅದಕ್ಕಾಗಿ ನನ್ನ ಸೆಳೆದುಕೊಂಡೆ. ಹಾಗಂತ ಹೋಗುವ ಬಗ್ಗೆ ನೀವೆಲ್ಲ ಯೋಚಿಸಬೇಡಿ ದೇವರೇ. ನೀನು ಲಾಂಛನವನ್ನು, ಭೃಗು ಲಾಂಛನವನ್ನು ಎದೆಗಾಲಿಸಿಕೊಂಡು ಭೃಗುವನ್ನು ಒಳಗೊಂಡಂತೆ ಋಷಿ ಸದಸ್ಸಿಗೆ ಒಂದು ಪಾಠ ಮಾಡಿದೆ. ಅಣು ರೇಣು ತೃಣ ಕಾಷ್ಠ ಸ್ಥಾವರ ಜಂಗಮಾದಿ ಸರ್ವ ವಸ್ತು ವಿಷಯಗಳು ಕೂಡ ಚಲಿಸಿ ವ್ಯವಹರಿಸುವುದು ನಿನ್ನಿಂದ ಎಂಬುದನ್ನು ತಾವರಿಸಿಕೊಂಡಿದ್ದೇವೆ ಅಂತ ಗರ್ವ ಪಡುವುದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಎಲ್ಲ ನಿನ್ನಿಂದಲೇ. ತಿಳಿಯಬೇಕಾದದ್ದನ್ನು ತಿಳಿಯಗೊಳಿಸುವವನು, ತಿಳಿಯಬಾರದ್ದನ್ನು ಮರೆಮಾಚುವವನು, ತಿಳಿಸಿ ಉದ್ಧರಿಸುವವನು, ತಿಳಿಸದೆ ಸಂಹರಿಸುವವನು, ಲೋಕಪಾಲಕನಾದವನು, ಎಲ್ಲವನ್ನು ಹೊಕ್ಕು ಮಿಕ್ಕು ಮೀರಿ ನಿಲ್ಲಬಲ್ಲವನು, ಅಣು ರೇಣು ತೃಣಕಾಷ್ಠಾದಿಗಳಲ್ಲಿ ವ್ಯಾಪಕನಾದಂತಹ ಸರ್ವವ್ಯಾಪಕನು ನೀನೆಂಬ ತತ್ವವನ್ನು ಲಾಂಛನವನ್ನು ಸೆಳೆಯುವುದರ ಮೂಲಕವಾಗಿ ತೋರಿಕೊಟ್ಟ ಮೇಲೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲ. ಲೋಕದಲ್ಲಿ ಯಾರೇನು ಮಾಡಿದ್ರು ಅದೆಲ್ಲ ನಿನ್ನ ಪೂಜೆ. ಮಾಡುವವನು ನಾನೆಂಬ ಭಾವದಿಂದ ಬೀಗುವವನು ಅಹಂಕಾರಿ. ವೈಕುಂಠದ ಒಳಗೆ ಬರುವವರಲ್ಲಿ ಯಾವ ದೋಷ ಇದ್ದರು ಹರಿಯ ಮಂದಿರವನ್ನು ಹೊಕ್ಕು ಹೊರ ಹೋಗುವವರಲ್ಲಿ ದೋಷಲೇಶವೂ ಉಳಿಯದಂತೆ ಪಾಪವನ್ನು ಅಪಹರಿಸ್ತಾನೆ. ಹರಿರ ಹರತಿ ಪಾಪಾನಿ, ಪಾಪಾಪಹಾರಿ ಆಗುತ್ತಾನೆ ಎಂಬುದಕ್ಕೆ ದೋಷ ರೂಪದಲ್ಲಿದ್ದ ನನ್ನ ಲಾಂಛನವನ್ನು ನೀನು ಅಪಹರಿಸಿದ್ದು ದೃಷ್ಟಾಂತವನ್ನು ಒದಗಿಸುತ್ತದೆ. ಪಾಪ ಕಳೆದುಕೊಳ್ಳುವ ಲೋಕಕ್ಕೆ ಇದು ಪಾಠ ಮಾಡ್ತದೆ ಪ್ರಭು. ಒಪ್ಪಿಸಿಕೊಳ್ಳಿ ಹರಿಗೆ, ಅವ ನಿಮ್ಮ ಪಾಪವನ್ನು ಅಪಹರಿಸಿ ಉದ್ಧರಿಸ್ತಾನೆ ಅಂತ. ಈ ಲೋಕೋತ್ತರ ಸಂದೇಶ ಸಿಕ್ಕಿದ ಮೇಲೆ ಇನ್ನು ನಾನು ಹೋಗ್ತೇನೆ ಎಂಬ ಭಾವ ಇಲ್ಲ. ನೀ ಕಳಿಸಿದ್ರೆ ಹೋಗ್ತೇನೆ, ಇಲ್ಲದ್ರೆ ಇಲ್ಲೇ ಇರ್ತೇನೆ. ಎನ್ನುತ್ತ ನಮಿಸಿದ ಭೃಗು ಮುನಿ ಜನ ವಿನತೆ ಎಣುಗಳ ಪೆಗಲ ವಿನತೆಯನುಗನ ಪೆಗಲ ಹರಿಯು ಕಳುಹಿಸಿದ ಗಂಗಾ ತಟಾಕದಲ್ಲಿರುವಂತಹ ಋಷಿಮುನಿಗಳಿಗೆ ಯಜ್ಞಪುರುಷ ಯಾರು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಹೋಗಬೇಕಾದವರು ನೀವು. ಇಚ್ಛಾಗಮನ ಶಕ್ತಿ ನಿಮ್ಮಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನಿಮಗಲ್ಲಿ ಹೋಗುವುದಕ್ಕಾಗುವುದಿಲ್ಲ ಅಂತ ನೀವು ಯೋಚಿಸಬೇಡಿ. ಇನ್ನು ನಿನ್ನ ಸಂಕಲ್ಪಾಧೀನ ಅಂತ ಆಡಿದನಲ್ಲ. ಬೇಕು ಅಂತಾದ್ರೆ ಕಳಿಸ್ತಿ, ಇಲ್ಲದಿದ್ರೆ ಬೇಕಾದಲ್ಲಿ ಇರಿಸ್ತಿ. ನನಗೆ ಸಂಬಂಧ ಇಲ್ಲ ಸ್ವಾಮಿ, ನೀನು ಮಾಡಿದ್ದು ನನಗೆ. ನಮ್ಮಲ್ಲಿಗೆ ಬಂದವರನ್ನು ಎಲ್ಲಿಂದ ಬಂದಿದ್ದಾರೋ ಅಲ್ಲಿಯವರೆಗೆ ತಲುಪಿಸುವ ವಾಹನದ ವ್ಯವಸ್ಥೆ ನಮ್ಮಲ್ಲೇ ಉಂಟು. ನಾವು ಹಾಗೆ ಬಿಟ್ಟು ಬಿಡುವುದಿಲ್ಲ. ಇಲ್ಲಿ ನಾನು ಕೇಳಿ ತಿಳಿದದ್ದು ನಿನಗೆ ಹೋಗ್ಲಿಕ್ಕೆ ಬರುವುದಕ್ಕಿದ್ದದ್ದು ಮಾತ್ರ ಇರುವುದು ಅಂತ. ಹೌದು ಹೌದು. ನನ್ನ ವಾಹನ, ನಮಗೆ ವಾಹನ ಉಂಟು ಅಂದ್ರೆ ನನ್ನ ವಾಹನ ಉಂಟಲ್ಲ. ವಿನತೆ ಎಣುಗ ಗರುಡ
ನನ್ನ ವಾಹನದಲ್ಲಿ ಹೋಗಿ. ನಾನು ಪಾದಲಾಂಛನದಿಂದ ಎಷ್ಟೆತ್ತರಕ್ಕೂ ಏರಬಲ್ಲೆ ಅಂತ ನಾ ಭಾವಿಸಿದರೆ ಅದನ್ನು ಕಸಿದ ಮೇಲೆ ಗರುಡನ ಹೆಗಲೇರಿಸಿ ಇದಕ್ಕಿಂತಲೂ ಎತ್ತರ ಉಂಟು ತೋರಿಸಿಕೊಡ್ತೇನೆ ಅಂತ ನೀ ಹಾರಿಸುವುದಕ್ಕೆ ಹೊರಟಿದ್ದಿ. ದೇವರೇ ನಿನ್ನ ಲೀಲೆ ಅಪಾರ. ಅವನ ಹೆಗಲನ್ನು ಏರಿ ಸೇರಬೇಕಾದ ಸುಸ್ಥಳವನ್ನು ವಿಷ್ಣು ಪಾದನಖದಿಂದ ಹುಟ್ಟಿದವಳು ಗಂಗೆ. ಅಲ್ಲಿ ಹುಟ್ಟಿದ ಪ್ರಶ್ನೆ, ಗಂಗಾ ಜನಕನ ಸನ್ನಿಧಿಯಲ್ಲಿ ಸಿಕ್ಕಿದ ಉತ್ತರ. ಗಂಗೆಗೂ ಪಾವನತ್ವವನ್ನು ಕಲ್ಪಿಸುವ ಯೋಗ್ಯತೆ ಉಂಟು. ಈ ಉತ್ತರಕ್ಕೂ ಲೋಕಪಾವನವಾದ ಯೋಗ್ಯತೆ ಉಂಟು. ಅದನ್ನು ಹೊತ್ತು ನಡೆಯಲೇ ಆಗಲಿ. ಕೃಪೆ ಇರಬೇಕು. ಆಗಲಿ. ದೋಷ ಇದ್ರೆ ತಿದ್ದಬೇಕು. ಖಂಡಿತ. ಲೋಕದ ಕುರಿತಾಗಿ ಕರುಣಾಕರನಾಗಿರಬೇಕು. ಕಥಾನಾಯಕ ನಾನೇ ಅಲ್ವ. ಆದ್ದರಿಂದಲೇ ಒಂದುಂಟು, ಎಲ್ಲರ ಬದುಕನ್ನು ಅವರವರ ಬದುಕಿನ ನಾಯಕ ನಾಯಕಿ ಭಾವ ಕಳೆದು ಹೋಗದಂತೆ ಉತ್ತರಿಸುವ ಒಂದು ಕೃಪೆ. ಹೋಗಿ ಬರ್ತೇನೆ. ಬೇಕಾದಾಗ ಕರೆಸಿ ನಿನ್ನ ಸೇವೆ. ನಾನೇ ನಿಂದ ಚರಣ ಸೇವಕನು ವರುಣನಿಂದ ಉದ್ಭವಿಸಿರುವ ಭೂಸುರನು ಒರೆದೊಳು ಪತಿಯಳು ಪರಮ ಸಚ್ಚರಿದೆ. ವ್ಯಂಗ್ಯ ಕಾಣ್ತಾ ಇದೆ. ಯಾವುದು ವ್ಯಂಗ್ಯ? ಆಹಾ, ಚಂದ ಆಗಿದೆ. ಹೀಗೆ ಹೇಳಿದ್ರೆ ಅದು ಸ್ವಾಭಾವಿಕವಾದ ಸ್ವರ. ಹಾಗಾಗಬೇಕು. ಮತ್ಸರ ಎಲ್ಲೂ ಬಿಡುವುದಿಲ್ಲ. ಈಗ ಹಾಗೆ ಹೇಳಲಿಕ್ಕೆ ಕಾರಣ ಏನು? ಕಾರಣ ಉಂಟು. ಹೇಗಾಯ್ತು ನಮ್ಮ ನಾಟಕ? ಹೇಗೆ? ಬಹಳ ಒಳ್ಳೆಯದಾಗಿ, ಏಕಪಾತ್ರ ಅಭಿನಯ ಬಹಳ ಒಳ್ಳೆಯದಾಗಿದೆ. ಬಹಳ ಒಳ್ಳೆಯ ವ್ಯಕ್ತಿ. ಒಂದು ಒಳ್ಳೆ ನಾಟಕ ಮಂಡಳಿ ಮಾಡಬಹುದು. ನಾನು ಯಾರು ಇಲ್ಲ ಅಂತಾದ್ರೆ ತುಂಬಾ ಮಾತನಾಡ್ತೇನೆ. ಯಾರು? ನಾನು. ನಮಗೆ ಅರ್ಥ ಆಯ್ತಲ್ಲ, ನಮ್ಮ ದೇವರ ಬಂಡವಾಳ ಇಷ್ಟು ನಮಗೆ ಗೊತ್ತಾಗುವುದಿಲ್ಲ. ಹೇಗೆ ಮಾತನಾಡಿದ್ದು? ಬಹಳ ಒಳ್ಳೆಯದಾಗಿದೆ. ಎಂತಹ ಶಬ್ದಗಳ ಜೋಡಣೆ. ಮತ್ತೆ ನಮ್ಮಲ್ಲಿ ಭಂಡಾರ ತುಂಬಾ ಉಂಟು. ಹೌದು ಹೌದು. ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಕೆಲವು ವ್ಯಕ್ತಿಗಳು ಬರುವಾಗ ಉಪಯೋಗಿಸಲಿಕ್ಕೆ ಧೈರ್ಯವೂ ಇಲ್ಲ, ಬರುವುದಿಲ್ಲ. ಹಾಗೆ ಅರ್ಥ ಆಯ್ತು ನನಗೆ. ನಾನು ಈಗ ಮುಗಿಯುತ್ತದೆ ಎನ್ನುವ ಹಾಗೆ ಸಮಯವನ್ನು ಕಾಯುತ್ತಾ ಇದ್ದವಳು ಅಲ್ಲ. ಕಾಲಮಿತಿಯಲ್ಲಿ ವ್ಯವಹರಿಸಿದ್ದೇವೆ ನಾವು. ಇದು ಮುಗಿಯುವ ಲಕ್ಷಣವೇ ಕಾಣುವುದಿಲ್ಲ ಸ್ವಾಮಿ. ಖಂಡಿತ ಮುಗಿಸ್ತೇವೆ. ಅದೊಂದು ನೀನು ಯೋಚನೆ ಮಾಡೋದು. ಕಾಲಮಿತಿಯಲ್ಲಿ ಅದು ನಮಗೆ ದಮ್ಮಯ್ಯ ಕೈ ಮುಗಿದು ಕೇಳುತ್ತೇನೆ. ಏನು? ಇನ್ನು ಇಂತಹ ನಾಟಕ ಇದ್ರೆ ನನಗೊಂದು ಮಾತು ಹೇಳಬೇಡಿ. ಬಾ ನೋಡು, ವಿಮರ್ಶೆ ಮಾಡು, ಪ್ರಜ್ಞಾವಂತ ಪ್ರೇಕ್ಷಕಗಳಾಗಿರ್ಬೇಕು ಎನ್ನುವ ಹಾಗೆ. ನನ್ನಿಂದ ಆಗುವುದಿಲ್ಲ. ನಾನು ಹೆಂಡತಿಯಿಂದ ಒಳ್ಳೆ ಅಭಿಪ್ರಾಯ ಬಂದಿತ್ತು ಅಂತ ಭಾವಿಸಿದ್ರೆ ಇನ್ನು ನಿಮ್ಮ ಆಟಕ್ಕೆ, ನಿಮ್ಮ ನಾಟಕಕ್ಕೆ ನನ್ನನ್ನು ಕರಿಬೇಡಿ. ಅಷ್ಟು ಕೀಳು ಮಟ್ಟದ ಪ್ರದರ್ಶನ ಹಾಗಾಗಿದೆ. ಮತ್ತೆ ಉನ್ನತ ಮಟ್ಟವನ್ನು ಏರ್ತೆ ಎನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೆ. ಒಳ್ಳೆ ಪ್ರದರ್ಶನ, ಮೆಟ್ಟಿದ್ದು, ನಾನು ಅಭಿನಯಿಸಿದ್ದು ನೋವಾದ ಹಾಗೆ. ಏನು ವಿನಯತೆ, ಏನು ದೈನ್ಯತೆ. ಮತ್ತೆ ಅವ ನಂಬಿದ್ದಾನೆ. ಬಗ್ಗುವಷ್ಟು ಬಗ್ಗಿದ್ದೀರಿ ನೀವು. ಮತ್ತೆ ಕಾಲು ತೊಳೆದಿದ್ದೇನೆ, ನೀರು ಕುಡಿದಿದ್ದೇನೆ. ಬುರ್ರ. ನನಗಿದೇ ಆಶ್ಚರ್ಯ ಆದದ್ದು. ಏನು? ನಮ್ಮ ದೇವರು ಹೀಗೆಲ್ಲ ಮಾಡ್ತಾರಲ್ಲ ಮಾಡಬೇಕಾಗ್ತದೆ. ಅದು ಸಹಜ ಅಲ್ಲ, ಅಭಿನಯ ಅಲ್ವಾ? ಅಭಿನಯದಲ್ಲಿ ಏನೇನೋ ಮಾಡಬೇಕಾಗ್ತದೆ. ಆದ್ರೆ ಒಂದು, ಕೆಲವರ ವ್ಯಕ್ತಿತ್ವ ಯಾವ ಯಾವ ಅಭಿನಯ ಮಾಡಬಾರದು. ನಾವು ಮಾಡುವಂತದ್ದನ್ನೇ ಮಾಡಬೇಕು ಸ್ವಾಮಿ. ಘನತೆಯನ್ನು ಉಳಿಸಿಕೊಳ್ಳಬೇಕು. ಘನತೆ ಬೇಕು, ಹೌದು. ಆದ್ರೆ ಅಭಿನಯದಲ್ಲಿ ಸರಿಬೇಕಲ್ಲ. ಮಾನ ಅಪಮಾನ ನಿಮಗೆ ಸಮಾನ ಎನ್ನುವ ಹಾಗೆ ನೀವು ಭಾವಿಸಿ ನನ್ನನ್ನು ಯಾರು ಹೊಗಳಿದ್ರು, ಯಾರು ಬೈದ್ರು, ನಾನಿರುವುದು ಹೀಗೆ ಕ್ರಮ.
ಸಮವೇ, ನನಗೆ ಸಮಾನ. ನಿಮ್ಮ ದೌರ್ಬಲ್ಯವನ್ನು ಅವ ಶಕ್ತಿಯನ್ನಾಗಿಸಿಕೊಂಡ. ಏನು ದೌರ್ಬಲ್ಯ? ಆ ವರುಣನ ಮಗ ಭೃಗು ಮಹರ್ಷಿ ಈ ವೈಕುಂಠ ಲೋಕವನ್ನು ಪ್ರವೇಶ ಮಾಡಿದ. ನಿಮ್ಮ ನವ ಸನ್ಮಾನ ಮಾಡಬೇಕಿತ್ತು, ಪೂಜೆ ಮಾಡಬೇಕಿತ್ತು. ನಮ್ಮನ್ನು ಸನ್ಮಾನ ಮಾಡ್ತಾರೆ ಅಂತ ನಾವು ಕಾದು ಕುಳಿತರೆ ಆದೀತು. ಯಾರ್ಯಾರ ಕೈಕಾಲು ಹಿಡ್ಕೊಂಡಾದ್ರೂ ನಾವೇ ಸನ್ಮಾನ ಮಾಡಿಸಿಕೊಳ್ಬೇಕು. ತಿಳಿದು ಯಾರು ಸನ್ಮಾನ ಮಾಡ್ತಾರೆ? ನಿಮ್ಮ ವ್ಯಕ್ತಿತ್ವ ಅಂತದ್ದು ಸ್ವಾಮಿ. ದೇವರೆಂದು ಪರಿಗಣಿಸಿ 3 ಲೋಕದಲ್ಲಿ ನಿಮ್ಮನ್ನು ಆರಾಧಿಸ್ತಾರೆ, ಸ್ತುತಿ ಮಾಡುತ್ತಾ ಇದ್ದಾರೆ. ನಿಮ್ಮನ್ನು ಹೊಗಳುವುದಕ್ಕೆ ನಾವು ಬಿಡಿ, 1000 ನಾಲಿಗೆಯುಳ್ಳಂತಹ ಆ ಶೇಷನಿಗೂ ಕಷ್ಟವಾಗುತ್ತದೆ. ಅಂತ ಹೋದ್ರಲ್ಲಿ ವೈಕುಂಠವನ್ನು ಪ್ರವೇಶ ಮಾಡಿದಂತಹ ಭೃಗು ಮಹರ್ಷಿ ನಿಮ್ಮ ಎದೆಯನ್ನು ಒದ್ದ. ಹೌದು, ಏನಾಯ್ತು ಅದ್ರಲ್ಲಿ? ಇದು ಸರಿಯಾದ ನಾನು ಕೇಳೋದು ಸ್ವಾಮಿ. ಈಗ ಒದ್ದಿಯವರಿಗೆ ಎಲ್ಲಿಗಾದ್ರೂ ಒದ್ರೆ ಏನು? ಈಗ ಒದ್ದದ್ರಲ್ಲಿ ಏನು ನಷ್ಟ ಆಯ್ತು? ನಿನಗೇನು ಅಪಚಾರ ಆಯ್ತು ಅದ್ರಲ್ಲಿ? ಅಪಚಾರ ಆಯ್ತು ನಾನು ಹೇಳ್ತೇನೆ. ಆದ್ರೆ ಒಂದು, ಇಂತಹ ಅಪಮಾನ ಮಾಡಿದವನಿಗೆ ಯಾರೇ ಆಗ್ಲಿ ತಪ್ಪು ಮಾಡ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ನೀವು ಹಾಗಲ್ಲ, ಅಪಮಾನ ಮಾಡಿದವನಿಗೆ ಸನ್ಮಾನ ಮಾಡಿದ್ರಲ್ಲ, ಕಳುಹಿಸಿಕೊಡುವಾಗ ಗರುಡನ ವಾಹನವಾಗಿ ಹೋಗಬೇಕು ಅಂತ ಹೇಳಿದ್ರಿ. ಇದೆಲ್ಲ ಸರಿಯಾ ಅಂತ ಕೇಳುದು ನಾನು. ಯಾರು ನಮ್ಮನ್ನು ದ್ವೇಷಿಸ್ತಾರೋ, ಯಾರು ನಮ್ಮನ್ನು ಅಪಮಾನ ಮಾಡ್ತಾರೋ ಅಂತವರನ್ನು ನಾವು ಪ್ರೀತಿಸಬೇಕು. ಓಹೋ, ನಮ್ಮ ಹಗೆಗಳನ್ನು ನಾವು ಪ್ರೀತಿಸಿದೆವು ಅಂತಾದ್ರೆ ಖಂಡಿತವಾಗಿಯೂ ಅವರು ನಮಗೆ ಮಿತ್ರರಾಗ್ತಾರೆ. ದ್ವೇಷಿಸಿದವರ ಮೇಲೆ ದ್ವೇಷವನ್ನೇ ಕಾಡಿದ್ರೆ ಪರಿಣಾಮವಾಗಿ ದ್ವೇಷವೇ ಬೆಳೆಯುತ್ತದೆ. ಮಕ್ಕಳೇ, ಬೊಬ್ಬೆ ಮಾಡಬೇಡಿ, ಹೇಳುವುದಲ್ಲ. ಹೇಳಿದ್ರೆ ಅವಳು ಕೇಳಲಿಕ್ಕಿಲ್ಲ, ಜೋರು ಮಾಡ್ಲಿಕ್ಕಿಲ್ಲ. ಜೋರು ಮಾಡಬಾರದು. ಮಕ್ಕಳನ್ನು ಹೇಗೆ ಸರಿದಾರಿ ತರುವುದು ಹೇಗೆ? ಮಕ್ಕಳೇ, ಇನ್ನಷ್ಟು ಬೊಬ್ಬೆ ಹಾಕಿ ಅಂತ ಹೇಳಿದಾಗ ಅವರಷ್ಟಕ್ಕೆ ನಿಲ್ತಾರೆ. ಇನ್ನು ನಾವು ಬೊಬ್ಬೆ ಹಾಕೋದಿಲ್ಲ. ನಮಗೆ ಬೊಬ್ಬೆ ಹಾಕ್ಲಿಕ್ಕೆ ಹೇಳಿದ್ರೆ ಹೇಳುವಂತಹ ವಿಧಾನ ಹೀಗೆ, ವಿಧಾನ ನಯವಾಗಿ ಹೇಳಬೇಕು. ಯಾರಲ್ಲಿ ಹೇಗೆ ಅಂತ ಉಂಟು. ಯಾರಲ್ಲಿ ಹೇಗೆ ಅದನ್ನು ಉಪಯೋಗಿಸಿ ನಮ್ಮ ಕಾರ್ಯ ಏನು ಅದನ್ನು ನಾವು ಮಾಡಿಕೊಂಡ್ರೆ ಆಯ್ತು ಅಲ್ವಾ? ಹೌದು ಹೌದು ಅಲ್ವಾ? ನೀವು ಹಾಗೆ ಮಾಡಿರಬಹುದು. ನನಗೆ ಅಪಮಾನವಾಯಿತು. ಅಪಮಾನವಾಯಿತು. ಏನಾಯ್ತು ಸ್ವಾಮಿ? ಸ್ವಲ್ಪ ಅವಲೋಕನ ಮಾಡಿ ನೋಡಿ. ಏನು? ನಿಮಗೆ ನಾನು ಆಗಾಗ ಕತೆ ಹೇಳಬೇಕಾಗ್ತದೆ, ಕೆಲವೊಮ್ಮೆ ನೆನಪೇ ಆಗುವುದಿಲ್ಲ, ಕೆಲವು ಸಲ ನೆನಪು ಆಗುವುದಿಲ್ಲ. ಯಾವುದು ಕತೆ? ಸ್ವಲ್ಪ ಹಿಂದೆ ಹೋಗಿ ನೀವು. ಅಯ್ಯೋ ದೇವರೇ, ಸ್ವಲ್ಪ ಮುಂದೆ ಬನ್ನಿ. ಅಲ್ಲ, ನಾನು ಕುಣಿಯುತ್ತೇನೆ ಅಂತ ಮುಂದೆ ಹಿಂದೆ ಹೇಳೋದನ್ನು ಗಂಡ ಕುಣಿಲಿಕ್ಕಿರುವ ನಾನು ಹಾಗೆ ಕುಣಿಸ್ತೇನಾ? ಇಲ್ಲ, ನಿಂತಲ್ಲಿಂದ ಹಿಂದೆ ಹೋಗಿ ಅಂತ ಹೇಳಿದ್ದಲ್ಲ. ಮತ್ತೆ ಹಿಂದಿನ ಘಟನೆಯನ್ನು ಸ್ವಲ್ಪ ಆಲೋಚನೆ ಮಾಡಿ ಅಂತ. ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಘಟನೆಗಳು ನಡೆದಿದೆ, ಯಾವುದು ನೆನಪಿಗೆ ಬರುವುದು? ಮರೆಯಬಾರದ ಮರೆಯಲಾಗದ ಕೆಲವೊಮ್ಮೆ ಘಟನೆಗಳು ನೆನಪಿರಬೇಕಾಗ್ತದೆ ನನ್ನ ಜೀವನದಲ್ಲಿ. ಹೌದು, ಮರೆಯಲಾರದ್ದು. ಹೌದು, ಯಾವುದು? ಅವಿಸ್ಮರಣೀಯ ಸಮುದ್ರ ಮತನ ಕತೆ. ಓ, ಸಮುದ್ರ ಮತನ? ಹೌದು ಹೌದು. ಆಗ ನಾನು ಹುಟ್ಟಿ ಬಂದವಳು ಸ್ವಾಮಿ. ನೀನು ಹುಟ್ಟಿದ ಕತೆ? ಹೌದು, ನನ್ನ ಕತೆ. ಹೌದು ಸ್ವಾಮಿ. ಆಗ ಅಲ್ಲಿ ಇದ್ದಂತಹ ದಾನವರು ನನ್ನ ಕೂಡಲಿ, ನನ್ನ ವರಿಸಲಿ ಅಂತ ಎಷ್ಟು ಮಂದಿ ಹರಕೆ ಎಲ್ಲ ಹೇಳಿದ್ದಾರೆ. ಮತ್ತೆ ಎಷ್ಟು ಮಂದಿ ನಿನ್ನನ್ನು ಬಯಸಿದ್ದಾರೆ. ಹೌದು, ಬಿಡುಗಣ್ಣರೂ ನೋಡಿದ್ದಾರೆ. ಅವರು ಯಾರೂ ಬೇಡ ಎನ್ನುವಂತಹ ಭಾವನೆಯನ್ನು ಮೈ ತಳೆದವಳು ನಾನು. ದೇವತೆಗಳನ್ನು ಕಂಡಾಗ ಶರಣ ಎನ್ನುವಂತಹ ಭಾವನೆ ಮೂಡಿತು.
ಅಸುರರನ್ನು ಕಂಡಾಗ ಅವರು ಅಪ್ರಿಯರು ಎನ್ನುವಂತಹ ಭಾವನೆ ಮೂಡಿತು. ಮಾತ್ರವಲ್ಲ, ಬ್ರಹ್ಮನನ್ನು ಕಂಡಾಗ ನನ್ನ ಭಕ್ತ ಎನ್ನುವಂತಹ ಭಾವನೆ, ಪರಶುರನನ್ನು ಕಂಡಾಗ ಮಗ ಎನ್ನುವಂತಹ ಭಾವನೆ ಮೂಡಿತು. ಆಗ ನನ್ನ ಕಣ್ಣುಗಳಿಗೆ ಗೋಚರಿಸಿದವರು ನೀವು ಸ್ವಾಮಿ. ನನ್ನ ಕೈಯಲ್ಲೊಂದು ವರಹಮಾಲಿಕೆ ಇತ್ತು, ನಿಮ್ಮನ್ನೇ ನಾನು ಆ ಕಾಲಕ್ಕೆ ವರಿಸಿದೆ. ಆಗ ನೀವು ಕೇಳಿದಂತಹ ಪ್ರಶ್ನೆ, ಲಕ್ಷ್ಮೀನಿಗೆ ಏನು ಬೇಕು ಎನ್ನುವ ಹಾಗೆ ಹೇಳಿದ್ರಿ. ಕೇಳಲಿಲ್ವಾ? ಆಗ ನಾನು ಕೇಳಿದ್ದೇನು, ನಾನು ಚಂಚಲೆ ಇದ್ದೇನೆ, ನನಗೊಂದು ಸುಸ್ಥಳ ಬೇಕು ಎನ್ನುವ ಹಾಗೆ. ನನಗೆ ರಕ್ಷಣೆ ಬೇಕು. ಹೌದು. ನಾನು ರಕ್ಷಿತಳಾಗಬೇಕು. ಹೌದು. ಆಗ ನೀವು ಅವಕಾಶವನ್ನೇ ಕೊಟ್ಟವರು. ಆದ್ದರಿಂದ ರಕ್ಷಿತ ನಿಮ್ಮ ವಕ್ಷಸ್ಥಳದಲ್ಲಿ ನಾನು ಅಲ್ಲೇ ನೆಲೆಯಾಗಿದ್ದವಳು ಸ್ವಾಮಿ. ಹೌದು. ಈ ಹೊತ್ತಿಗೆ ಆ ಮುನಿ ನಿಮ್ಮ ಎದೆಗೆ ಒದ್ದ. ಹೌದು. ಅಲ್ಲಿದ್ದದ್ದು ಯಾರೇ ಹೇಳಿ? ನಾನು. ನನ್ನ ಆವಾಸ ಸ್ಥಾನ ಅದು. ನನಗೆ ಅಪಮಾನವಾಯಿತು, ನನಗೆ ಅವಮಾನವಾಯಿತು ಸ್ವಾಮಿ. ನನಗೆ ಒದ್ರು ಪರ್ಯಾಯವಾಗಿ ನಿನಗೆ ಒದ್ದ ಹಾಗೆ ಅಲ್ವಾ ಸ್ವಾಮಿ? ಯಾವುದೇ ಗಂಡನಾದ್ರೂ ಕೂಡ ಹೆಂಡತಿಗೆ ಅಪಮಾನ ಅವಮಾನ ಆಗ್ತದಂತಾದ್ರೆ ಸಹಿಸಿಕೊಳ್ತಾನ ಹೇಳಿ? ಸಹಿಸುವುದಿಲ್ಲ. ನೀವು ಸಹಿಸಿಕೊಂಡಿದ್ದೀರಿ ಇವತ್ತು. ನನಗೆ ಅಪಮಾನವಾಗಿಲ್ವ ಹೇಳಿ? ಯಾಕೆ ಇಂತಹ ಕೆಲಸವನ್ನು ಮಾಡಿದ್ರಿ? ಆದ್ರೆ ಒಂದು ಏನು ಸ್ವಾಮಿ? ನಮ್ಮವರಿಂದ ಏನಾದ್ರೂ ಒಂದು ಅಪಚಾರ ನಡೆದ್ರೆ ನಮ್ಮವರು ಅನ್ನುವ ಭಾವದಿಂದ ನಾವು ಸಿಟ್ಟು ಬಂದ್ರು ಅದನ್ನು ಸಮಾಧಾನ ತಂದುಕೊಳ್ಬೇಕು. ಯಾಕೆ ಗೊತ್ತಾ? ಯಾಕೆ? ಭೃಗುಮುನಿ ಯಾರು? ನಿನ್ನಿಂದ ಮತ್ತೆ ಶರದಿಯಲ್ಲಿ ಹುಟ್ಟಿಕೊಂಡವ. ಸಂಬಂಧದಲ್ಲಿ ನಿನಗೆ ತಮ್ಮ ಆದೀತು. ನನ್ನ ಭಾವ. ನಿನ್ನ ತಮ್ಮನನ್ನು ನೀನು ಪ್ರೀತಿಯಿಂದ ಕಾಣಬೇಕು, ನನ್ನ ಭಾವನನ್ನು ನಾನು ಭಾವನೆಂಬ ಭಾವದಿಂದ ಕಾಣಬೇಕು. ಅವರ ಮೇಲೆ ದ್ವೇಷವನ್ನು ಸಾಧಿಸಿದ್ರ ನಮ್ಮ ಮಕ್ಕಳು ನಮಗೆ ಒದ್ರೆ ನಾವೇನಾದ್ರೂ ಬೇಸರ ಮಾಡಿ. ಅವರಿಗೂ ಆ ಭಾವ ಎನ್ನುವುದು ಬೇಕು ಸ್ವಾಮಿ. ಆ ಭಾವನೆ ಅವನಲ್ಲಿಲ್ಲ, ಅಹಂಕಾರದಿಂದ ವರ್ತಿಸಿದ್ದಾನೆ ಸ್ವಾಮಿ. ಹಾಗಾಗಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಏನು? ನಾನಿರುವಂತಹ ಮನೆಗೆ ಅಪಮಾನವಾಯಿತು ಅಂತಾದ್ರೆ ಖಂಡಿತವಾಗಿಯೂ ಅರಕ್ಷಣ ನಾನಲ್ಲಿ ಉಳಿಯುವುದಿಲ್ಲ. ಇಲ್ಲಿ ಉಳಿಯುವುದಿಲ್ಲ. ಮತ್ತೆ ನಿಮ್ಮ ನಗಲಿ ಹೋಗಬೇಕೆನ್ನುವ ಹಾಗೆ ನಿರ್ಧಾರವನ್ನು ಮಾಡಿಕೊಂಡಾಯ್ತು ನಾನು. ಲಕ್ಷ್ಮಿ. ಏನು ಸ್ವಾಮಿ? ಯಾವತ್ತು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಲ್ಲ? ಒಂದೆರಡು ಸಣ್ಣ ವಿಷಯ ಬಂದಾಗ ನಾನು ಹೋಗ್ತೇನೆ ಅದು ಒಳ್ಳೆಯದಲ್ಲ. ನಿಮಗೆ ಸಣ್ಣ ವಿಚಾರ ಆಗಿರಬಹುದು, ನನಗೆ ದೊಡ್ಡ ವಿಚಾರವೇ ಸರಿ ಇದು. ಹಾಗೆ ಭಾವಿಸಬಾರದು. ಯಾಕೆ? ನಮ್ಮವರು ಅಂತ ನಾವು ಕ್ಷಮೆಯನ್ನು ತೋರಿಸಬೇಕು. ಆದ್ದರಿಂದ ಮತ್ತೊಂದು ಏನು, ನೀನು ಇಲ್ಲಿದ್ದ ಕಾರಣ ನಿನಗೆ ಒಳ್ಳೆ ಬೆಲೆ ಉಂಟು. ಈ ಕ್ಷೇತ್ರ ಬಿಟ್ಟು ಹೋದ್ಯೋ ಇಲ್ಲಿ ಸಿಗುವ ಬೆಲೆ ನಿನಗೆ ಬೇರೆಲ್ಲೂ ಸಿಗ್ಲಿಕ್ಕಿಲ್ಲ. ಅದು ಬಾವಿಯೊಳಗಿನ ಕಪ್ಪೆ ಹಾಗೆ ಹೇಳುವುದು, ನನ್ನ ಕ್ಷೇತ್ರ ಇಷ್ಟೇ ಅಂತ. ಹೊರಗೆ ಬಂದು ನೋಡಿದಾಗ ಮಾತ್ರ ಗೊತ್ತಾಗುದು ಪ್ರಪಂಚ ವಿಶಾಲವಾಗಿ ಉಂಟು. ಅಲ್ಲ, ನಿಮ್ಮನ್ನೆಲ್ಲ ಯಾರು ಕರೀತಾರೆ? ಸ್ವಲ್ಪ ಆಲೋಚನೆ ಮಾಡಿ. ಲೋಕ ಜನರು ಪೂಜಿಸುವುದು ಹೇಗೆ? ಲಕ್ಷ್ಮೀನಾರಾಯಣ. ಹೌದು. ನಿಮ್ಮನ್ನು ಪೂಜಿಸುವಾಗ ನನ್ನನ್ನು ಪ್ರತ್ಯೇಕವಾಗಿ ನೆನೆಯುತ್ತಾರೆ. ಪ್ರಥಮವಾಗಿ ನಿನ್ನ ಹೆಸರು. ಹೌದು. ಅದೇ ಲಕ್ಷ್ಮಿಯನ್ನು ಪೂಜಿಸುವಾಗ ನಿಮ್ಮನ್ನು ಯಾರು ನೆನೆಯುವುದಿಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಎಲ್ಲರೂ ಕೊಂಡಾಡುವುದು. ಯಾರದು? ಯಾರು? ನನ್ನ ಭಕ್ತರು. ಮತ್ತೆ ಯಾರು? ಅರ್ಥದ ಮೇಲೆ ಆಶೆ ಇದ್ದವರು, ಸ್ವಾರ್ಥಿಗಳು. ನನಗೆ ಬೇಕು ಅಂತ. ಒಂದು ಋಷಿಮುನಿಗಳಲ್ಲಿ ಹೋಗಿ ಕೇಳು, ಅವರು ಹೇಳ್ತಾರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ. ಅವ್ರು ಇದ್ದದ್ದನ್ನು ಇದ್ದವರಿಗೆ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಲಕ್ಷ್ಮಿ ಬೇಡ, ಅವರಿಗೆಲ್ಲ ನೀನು ಬೇಡ. ಲಕ್ಷ್ಮಿ ಬೇಡ ಅಂತ ಹೇಳುವವರು ಯಾರಿದ್ದಾರೆ? ಋಷಿಮುನಿಗಳಿಗೆ ಬೇಡ. ಅದೊಂದು ವರ್ಗ ಬೇರೆ ಇರಲಿ. ಆಮೇಲೆ ಒಂದು ವರ್ಗಕ್ಕಾದ್ರೂ ನೀನು ಬೇಡ ಅಲ್ಲ. ಆಯ್ತು, ಬೇಡ ಆಯ್ತು. ಅಂತವರಲ್ಲಿ ಇಂತಹ ಕೆಲಸ ಮಾಡುವುದು ನಿಮ್ಮ ಎದೆಗೋದ್ರೆ ಆ ವರ್ಗದವರೇ ಅಲ್ಲ. ಹೌದು. ನನ್ನ ಭಕ್ತರಂತಹ ಕೆಲಸ ಮಾಡ್ಲಿಲ್ವಲ್ಲ. ಭಕ್ತರು ಓದಿಲಿಕ್ಕಿಲ್ಲ, ನೀನಲ್ಲೇ ನಿಲ್ಲಬೇಕು. ಹಾಗಾಗಿ ಕರವೀರಪುರವನ್ನು ಸೇರ್ಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಆರಾಧನೆ ಮಾಡುವವರು. ಪ್ರತ್ಯೇಕವಾದ ದೇವಾಲಯವನ್ನು ಕಟ್ಟಿಸಿಕೊಳ್ತೇನೆ ನಾನು. ಇಲ್ಲಿಂದ ಬಿಟ್ಟು ಹೋಗು, ಗೊತ್ತಾಗ್ತದೆ ನಿನಗೆ ಅಲ್ಲಿ ಏನಾಗ್ತದೆ ಅಂತ. ನಾನು ಹೋದ ಮೇಲೆ ಏನು? ಹೋದ ಮೇಲೆ ಆದಿತ್ತು. ಯಾಕಪ್ಪ ಅಲ್ಲಿಂದ ಬಿಟ್ಟು ಬಂದೆ? ಇಲ್ಲ, ನಾವು ಹೋಗುವಾಗಲೇ ತೀರ್ಮಾನ ಮಾಡುವುದು ಇಂತಲ್ಲಿಗೆ ಹೋಗಬೇಕು ಅಂತ. ನಿಮ್ಮ ಮಾತಲ್ಲಿ ಅಗತ್ಯ ಇಲ್ಲ. ನಾನು ಹೋಗುದೇ ಸ್ವಾಮಿ. ಲಕ್ಷ್ಮಿ ಲಕ್ಷ್ಮಿ ಇಂದಿರೆಯುವರ ಪ್ರೇಮ ಕಲಗದೊಳಗು ಪೋಗಲು ದೇಶದ ದುಂಡ ಸಿಂಧು ಉಳಿದನ ವೈಕುಂಠ ಲೋಕವ ಜಲದಿ ಜಯ ನುಳಿಸುವ ನಿವನದಲ್ಲಿ ತಳೆದು ಮನು ಜಾಗೃತಿಯ ತಳೆದು ಮನು ಜಾಗೃತಿಯ ಶೇಷ ತಲಗೆ ಬಂದ
ಎನ್ನಲಾಗಿ ಲಕ್ಷ್ಮಿಯ ಮನಸ್ಸಿಗೆ ಇಷ್ಟು ವೇದನೆ ಆಗ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ. ನಮ್ಮದದು ಜಗಳ ಅಲ್ಲ. ಈ ಗಂಡ ಹೆಂಡತಿಯ ಜಗಳಕ್ಕೂ ಪ್ರೇಮ ಕಲಹಕ್ಕೂ ವ್ಯತ್ಯಾಸ ಉಂಟು. ಈ ಗಂಡ ಹೆಂಡತಿಗೆ ಜಗಳ ಆಗುವುದು ಯಾಕೆ? ಕೆಲವೊಂದು ಅಭಿಪ್ರಾಯದಲ್ಲಿ ವಿರೋಧಗಳು ಬಂದಾಗ ಗಂಡ ಹೇಳ್ತಾನೆ ಹೀಗೆ ಮಾಡೋಣ, ಅದು ಹೆಂಡತಿಗೆ ಒಪ್ಪಿಗೆ ಇರುವುದಿಲ್ಲ. ಹೆಂಡತಿ ಹೇಳ್ತಾಳೆ ಹೀಗೆ ನಡೆಯೋಣ, ಗಂಡನಿಗೆ ಒಪ್ಪಿಗೆ ಇರುವುದಿಲ್ಲ. ನಮ್ಮದು ಪ್ರೇಮ ಕಲಹ. ಯಾರಾದ್ರೂ ಒಬ್ಬರು ಕೇಳಿ ಆದ್ರೆ ನಷ್ಟ ಆಯ್ತಲ್ಲ. ಈಗ ನಿಮಗೇನಾದ್ರೂ ನಷ್ಟ ಆಯ್ತಾ? ಏನಿಲ್ಲ. ಹೆಂಡತಿ ಇಲ್ಲದಾದದ್ದು ನನಗಲ್ವಾ? ಮತ್ತೆ ಈ ಹೆಂಡತಿ ಮನೆಯಲ್ಲಿಲ್ಲ ಅಂತಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದ? ಅದು ಸಂಸಾರಿಗಳಾದ ನಮಗಲ್ವ ಸ್ವಾಮಿ ಗೊತ್ತು. ಪ್ರತಿಯೊಂದಕ್ಕೂ ಹೆಂಡತಿಯನ್ನೇ ಅವಲಂಬಿಸಿಕೊಂಡಿರುವವರು ನಾವು. ಆದ್ರೆ ಒಂದು ಸತ್ಯವನ್ನು ನಾನು ತಿಳಿದುಕೊಂಡೆ. ಜೀವನದಲ್ಲಿ ನಾವು ಒಂದನ್ನು ಪಡೆಯಬೇಕಿದ್ರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ಭೃಗು ಲಾಂಛನವನ್ನು ನಾನು ಸೆಳೆದುಕೊಂಡೆ, ಪರಿಣಾಮವಾಗಿ ಲಕ್ಷ್ಮಿಯನ್ನು ನಾನು ಕಳೆದುಕೊಂಡೆ. ಒಂದು ಪಡೆಯುವಾಗ ಒಂದು ಹೋಯ್ತು ಅಂತ ಅಲ್ಲೇ ಬಿಡೋದಾ? ಪುನರಪಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಲ್ಲ, ಮತ್ತೆ ಯೋಚಿಸಿದ್ದಲ್ಲ. ಕರವೀರಪುರದಲ್ಲಿ ನಾನು ನೆಲೆಯಾಗಿ ನಿಲ್ತೇನೆ, ಅರ್ಥಾತ್ ಕೊಲ್ಲಾಪುರದಲ್ಲಿ ನಾನು ಇರ್ತೇನೆ, ತೊಂದರೆ ಇಲ್ಲ. ಹೆಂಡತಿ ಇಲ್ಲ ಅಂತ ಆದ್ರೆ ಮತ್ತೆ ಯಾವ ಗಂಡನೂ ಮನೆಯಲ್ಲಿ ಉಳಿಯುವುದಿಲ್ಲ. ನಾನಾದರೂ ಅಷ್ಟೇ. ವೈಕುಂಠ ಲೋಕವೇ ನನಗೆ ವೈರಾಗ್ಯವನ್ನು ತರಿಸಿದೆ. ಸರಿ, ಈ ವೈಕುಂಠ ಲೋಕದಲ್ಲಿ ನಾನಿರುವುದಿಲ್ಲ. ಹಾಗಿದ್ರೆ ಕರ್ಮ ಭೂಮಿಗೆ ಇಳಿಯಬೇಕು. ಸರಿ, ಹೇಗೆ? ಮನುಜನಾಗಿ ನಾನು ಕರ್ಮ ಭೂಮಿಗೆ ಇಳಿಯಬೇಕು. ಅದಕ್ಕಾಗಿ ಮಡದಿಯನ್ನು ಅರಸುತ್ತಾ ಕರ್ಮ ಭೂಮಿಯನ್ನು ಸೇರ್ತೇನೆ. ನಾನು ನೆಲೆಯಾಗಿ ನಿಲ್ಲುವುದಕ್ಕೆ ಸುಸ್ಥಳವೊಂದು ಬೇಕು ಅನ್ನೋ ಹಾಗೆ ಯೋಚಿಸುತ್ತಾ ಶೇಷಾಚಲದೆಡೆಗೆ ಬಂದಾಗ ಕಂಡು ಬಂದದ್ದು ಪುಷ್ಕರಣಿ ತೀರ್ಥ. ಇದರ ಸನಿಹದಲ್ಲೇ ತಿಂತಿಣಿ ವೃಕ್ಷ ಒಂದಿದೆ. ವೃಕ್ಷದ ಬುಡದಲ್ಲಿ ಹುತ್ತದ ಆಕಾರವೊಂದು ಬೆಳೆದಿದೆ. ಹುತ್ತದೊಳಗೆ ನಾನು ನೆಲೆಯಾಗಿ ನಿಲ್ತೇನೆ. ಹಾಗಿದ್ರೆ ಕರ್ಮಭೂಮಿಗೆ ಅನುಸಾರವಾಗಿ ನನಗೆ ಅನ್ನಾಹಾರಗಳು ಬೇಕೋ ಬೇಡವೋ? ಅದಕ್ಕಾಗಿ ಕಪಿಲೆದೇನು ಒಂದು ನಿತ್ಯವೂ ಬಂದು ನನಗೆ ಹಾಲನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ಹಾಗೆಂದು ನಡೆದಂತಹ ಪ್ರಕರಣದಿಂದ ಮನಸ್ಸಿಗೆ ಘಾಸಿ ಆಗ್ತಾ ಇದೆ. ಚೋಳದೇಶದ ರಸನ ಮಡದಿಯಾದಂತಹ ಮಡದಿ ಯಾಕೆ ದನ ಇಷ್ಟು ಹಾಲನ್ನು ಕೊಡುವುದಿಲ್ಲ ಎಂಬ ಸಂಶಯಗೊಂಡಾಗ ಗೋಪಾಲಕನನ್ನು ಕರೆದು ಕಳುಹಿಸಿದ್ಲು. ಸಂಶಯಗೊಂಡಂತಹ ಗೋಪಾಲಕ ವಿಚಾರಿಸುವುದಕ್ಕಾಗಿ ಬಂದ. ಗೋವೊಂದು ಹುತ್ತಕ್ಕೆ ಹಾಲನ್ನೆರೆಯುವುದನ್ನು ಕಂಡು ದನವನ್ನು ದಂಡಿಸುವುದಕ್ಕಾಗಿ ಬಂದ. ಗೋ ಹತ್ಯೆಯನ್ನು ಮಾಡುವುದಕ್ಕಾಗಿ ಬಂದ. ಗೋವಿಗೆ ಹೊಡೆದಂತಹ ಹೊಡೆತವನ್ನು ನಾನು ಶಿರದಲ್ಲಿ ಧರಿಸಿಕೊಂಡೆ. ಹಾಗೆಂದು ಹಣೆಯಿಂದ ಚಿಮ್ಮಿದಂತಹ ರಕ್ತ ಇದನ್ನು ಕಂಡಂತಹ ಗೋಪಾಲಕ ಎದೆ ಒಡೆದು ಸತ್ತ. ಆಮೇಲೆ ಬಂದವನೇ ಚೋಳ ರಾಜ ಹುತ್ತವನ್ನು ಅಗೆಯುವುದಕ್ಕೆ ಮನ ಮಾಡಿದ. ಪೈಶಾಚಿಕ ಕೃತ್ಯವೆಸಗಿದ ನೀನು ಪಿಶಾಚಿಯಾಗಿ ಹೋಗು, ಹೀಗೆ ಶಾಪವನ್ನಿತ್ತೆ. 10 ಗೋಗರದವನಿಗೆ ಮರು ಶಾಪವನ್ನೂ ಕೊಟ್ಟಿದ್ದೇನೆ. ಅದೇನೋ ಸಮಾಧಾನಕರವಾಯಿತು. ಹಾಗೆಂದು ಹಣೆಗಾದಂತಹ ಗಾಯ ಗುಣವಾಗಬೇಕಲ್ಲ. ಅದಕ್ಕಾಗಿ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳಿದಾಗ ಔಷಧಿಯೊಂದನ್ನು ಹೇಳಿದ್ದಾರೆ. ಆ ಔಷಧಿಯನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ.